ಉಡುಪಿ ಜಿಲ್ಲೆಯ ಕರಾವಳಿ ಬೈಪಾಸ್ ಬಳಿಯಿಂದ ಭಾನುವಾರ ಬೆಳಗ್ಗೆ ಅಪಹರಣಕ್ಕೊಳಗಾದ ಮಗುವನ್ನು ಉಡುಪಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿ ಸಹಿತ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗಲಕೋಟೆಯ ಪರಶು ಬಂಧಿತ ಆರೋಪಿ. ಈತನನ್ನು ಕುಮಟಾ ರೈಲ್ವೆ ನಿಲ್ದಾಣದಲ್ಲಿ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಭಾನುವಾರ ರಾತ್ರಿ ವಶಕ್ಕೆ ಪಡೆಯಲಾಗಿದ್ದು 2.5 ವರ್ಷದ ಮಗು ಶಿವರಾಜ್ ಹಾಗೂ ಆರೋಪಿಯನ್ನ ಇಂದು ಬೆಳಗ್ಗೆ ಪೊಲೀಸರು ಉಡುಪಿಗೆ ಕರೆತಂದಿದ್ದಾರೆ. ಭಾನುವಾರ ಬೆಳಗ್ಗೆ ಪರಶು ಕರಾವಳಿ ಬೈಪಾಸ್ನಿಂದ ಸಿಟಿ ಬಸ್ನಲ್ಲಿ ಪ್ರಯಾಣಿಸಿ ಸಂತೆಕಟ್ಟಿಯಲ್ಲಿ ಇಳಿದಿದ್ದನು. ಸಂತೆಕಟ್ಟಿಯಲ್ಲಿ ಆತ ಮಗುವಿನೊಂದಿಗೆ ಬಸ್ನಲ್ಲಿ ಭಟ್ಕಳಕ್ಕೆ ಪ್ರಯಾಣಿಸಿದ್ದಾನೆ. ನಂತರ ಅಲ್ಲಿಂದ ದಾಂಡೇಲಿಗೆ ಹೋಗುವ ರೈಲಿಗೆ ಹತ್ತಿದ್ದು ನಂತರ ಕುಮಟಾ ರೈಲ್ವೆ ನಿಲ್ದಾಣದಲ್ಲಿ ಇಳಿದಿದ್ದಾನೆ. ಈ ಬಗ್ಗೆ ಉಡುಪಿ ಪೊಲೀಸರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಮಾಹಿತಿ ಮೇರೆಗೆ ಭಟ್ಕಳ, ಕುಮಟಾ ಸೇರಿದಂತೆ ಕಾರವಾರ ಪೊಲೀಸರು ಹುಡುಕಾಟ ನಡೆಸಿದ್ದು ರಾತ್ರಿ ವೇಳೆ ಕುಮಟಾ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಕಳೆದ 3 ವರ್ಷಗಳ ಹಿಂದೆ ಉಡುಪಿ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಅನಾಥ ಸ್ಥಿತಿಯಲ್ಲಿ 2 ಗಂಡು ಅವಳಿ ಶಿಶುಗಳನ್ನು ಉಡುಪಿಯ ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತಾ ಶೀರೂರು ಅವರು ರಕ್ಷಿಸಿದ್ರು. ಉಡುಪಿ ಕರಾವಳಿ ಬೈಪಾಸ್ ಬಳಿಯ ಜೋಪಡಿಯಿಂದ ಭಾನುವಾರ ದಿನ ಅಪಹರಣವಾದ ಮಗು ಅಂದು ರಕ್ಷಿಸಿರುವ ಅವಳಿ ಮಕ್ಕಳಲ್ಲಿ ಒಂದು ಮಗು ಎಂದು ಇದೀಗ ತಿಳಿದು ಬಂದಿದೆ. ಇದೀಗ ಮಗು 2ನೆಯ ಬಾರಿಗೆ ರಕ್ಷಿಸಲ್ಪಟ್ಟಿದೆ. ಮಕ್ಕಳ ತಾಯಿ ಭಾರತಿಯವರು 2018 ಮೇ 23ರಂದು ಮಂಗಳೂರು ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ರು. ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ ಬಳಿಕ ಪತಿ ಅರುಣ್ ಬಡಿಗೇರ ತನ್ನ ಪತ್ನಿ ಮಕ್ಕಳನ್ನು ಕರೆದುಕೊಂಡು ತನ್ನೂರಿನ ಮನೆಗೆ ನೆಲೆ ಕಲ್ಪಿಸಲು ಹೋಗಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ. ಕಳೆದ 3 ವರ್ಷಗಳ ಹಿಂದೆ ಇದೇ ಮಗುವನ್ನು ನೀವು ರಕ್ಷಿಸಿದ್ರಿ ಸರ್, ಆ ಘಟನೆ ಬಗ್ಗೆ ಏನು ಹೇಳ್ತೀರಿ? ಈ ನಮ್ಮ ಉಡುಪಿ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ 3 ವರ್ಷದ ಹಿಂದೆ ಅಂದ್ರೆ 2018 ಜೂನ್ 27ನೇ ತಾರೀಕಿಗೆ ಅಲ್ಲಿ 2 ಮಗುಗಳು ಅಲ್ಲಿ ಬಿದ್ದಿವೆ. ಮತ್ತೆ ಗಂಡ ಹೆಂಡತಿ ಅವರ ಮಗುವಿನ ತಂದೆ ತಾಯಿಯವರು ಏನೇನೋ ಆಲ್ಕೋಹಾಲ್ನಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಬಂತು. ಆ ಪ್ರಕಾರ ನಾವು ಸ್ಥಳಕ್ಕೆ ಹೋಗುವಾಗ ಅವರ ಮಗುವಿನ ತಂದೆ ಒಂದು ಕಡೆ ಬಿದ್ದಿದ್ರು, ತಾಯಿ ಒಂದು ಕಡೆ ಬಿದ್ದಿದ್ರು. ಆ ಮಗುವನ್ನು ತುಂಬಾ ಜನ ಆವಾಗಲೇ ಅದನ್ನು ಕಳ್ಳತನ ಕಸಿದುಕೊಂಡು ಹೋಗ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಮಾಡಿದ್ರು. ಆ ಘಟನಾ ಸ್ಥಳಕ್ಕೆ ನಾವು ಬಂದು ಅದನ್ನು ಪರೀಕ್ಷಿಸುವಾಗ ಅವರನ್ನೆಲ್ಲ ಓಡಿಸಿಕೊಂಡು ಬಂದು ಮತ್ತೆ ಅಮ್ಮನನ್ನು ನಾವು ಅವರನ್ನ ಮಗುವಿನ ಹತ್ರ ಕರೆಸಿಕೊಂಡು ಬಂದು ಆ ಅಮ್ಮನ ಮಗುವಿನ ತಂದೆಯನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದೆವು. ಅದರ ನಂತರ ನಾವು ಅವರನ್ನು ನಮ್ಮ ನಿಟ್ಟೂರಿನಲ್ಲಿರುವ ಸ್ಟೇಟ್ ಹೋಮ್ ಅಂದ್ರೆ ಮಕ್ಕಳ ರಕ್ಷಣಾ ಮ್ಯಾಜಿಸ್ಟ್ರೇಟ್ ಏನಿದೆ ಅಲ್ಲಿ ನಾವು ಕರ್ಕೊಂಡು ಹೋದೆವು. ಅಲ್ಲಿಂದ ಅವರು ಕೌನ್ಸಿಲಿಂಗ್ ಮಾಡಿ ಅವರನ್ನು ಇಲ್ಲಿ ನಮ್ಮ ಕೃಷ್ಣ ಅನುಗ್ರಹ ಮಕ್ಕಳ ಕಲ್ಯಾಣಪುರದಲ್ಲಿ ಅದನ್ನು ಅಲ್ಲಿಂದ ಅಲ್ಲಿ ದಾಖಲಿಸಿ ಮಾಡಿದರು. ಅದರ ನಂತರ ಅವರ ತಂದೆ ತಾಯಿಯವರು ಗುಣಮುಖ ಆದ ನಂತರ ಅವರು 6 ತಿಂಗಳ ನಂತರ ಬಂದು ಆ ಮಗು ನಮ್ಮದು ಅಂತೇಳಿ ಅವರು ಪಡೆದುಕೊಂಡು ಹೋಗಿದ್ದಾರೆ. ಅದರ ನಂತರ ಅವರು 1 ವರ್ಷ ನಂತರ ಪುನಃ ನನ್ನ ಆಫೀಸಿಗೆ ಮಗುವನ್ನು ಕರ್ಕೊಂಡು ಬಂದ್ರು. ಸರ್, ನೀವು ರಕ್ಷಣೆ ಮಾಡಿದಂತ ಮಗು ಈಗ ಚೆನ್ನಾಗಿದೆ, ನಾವು ಆ ಮಗು ಬಂದ ಸಿಕ್ಕಿದ ನಂತರ ನಮ್ಗೆ ಒಳ್ಳೇದಾಗಿ ನಾವು ಇದ್ದೇವೆ ಈಗ ಅಂತ ಹೇಳಿ ಅವರಿಗೆ ಮಕ್ಕಳಿಗೆ ಬೇಕಾಗುವಂತ ನಾವು ತಿಂಡಿ ತಿನಿಸುಗಳನ್ನು ಕೊಟ್ಟು ಕಳಿಸಿದ್ದೆವು. ಈ ಇತ್ತೀಚೆಗೆ ನಾವು ನಿನ್ನೆ ಒಂದು ಮಾಧ್ಯಮದ ಮೂಲಕ ಇದನ್ನು ನೀವು ಟಿವಿ ಮೂಲಕ ನೋಡುವಾಗ ಮಗು ಕಿಡ್ನಾಪ್ ಆಗಿದೆ ಎಂಬ ಸುದ್ದಿಯನ್ನು ತಿಳಿದು ನಮ್ಗೆ ಏನು ಸ್ವಲ್ಪ ಅನುಮಾನ ಬಂತು. ಆ ಮಗುವಿನ ತಂದೆ ತಾಯಿ ಹೆಸರನ್ನು ಕೇಳುವಾಗ ಇವರೇ ಇದ್ದಿರಬಹುದು ಅಂತೇಳಿ ಸಂಶಯದಿಂದ ನಾವು ನಮ್ಮ ಏನು ಫೇಸ್ಬುಕ್ ವಾಟ್ಸ್ಆಪ್ ಏನಿದೆ ಅದನ್ನು ನಾವು ನೋಡಿದೆವು. ಆವಾಗ ಅವರ ಗುರುತು ನಮಗೆ ಸಾಧಾರಣ ತಿಳಿದು ಬಂತು. ಹಾಗಿರುವಾಗ ನಾವು ಇವತ್ತು ಬೆಳಿಗ್ಗೆ ಹೋಗಿ ಅವರನ್ನು ನೋಡುವಾಗ ಅದೇ ಮನುಷ್ಯ ಅಂತೇಳಿ ಕಂಡು ಬಂತು. ಹಾಗಿರುವಾಗ ನಾವು ಆವತ್ತು 3 ವರ್ಷದ ಹಿಂದೆ ಅವರು ಕಳ್ಳತನ ಆಗಿದ್ದು ಇವತ್ತು ಕೂಡ ನೀವು ಏನಂತ ಹೇಳಿದ್ರೆ ಉಡುಪಿ ಪೊಲೀಸರ ರಕ್ಷಣೆ ಮೇಡಮ್, ಉಡುಪಿ ಪೊಲೀಸರ ರಕ್ಷಣೆ ಇವತ್ತು ಬಹಳ
ಶ್ಲಾಘನೀಯವಾದಂತ. ಯಾಕಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನು ಕುಮಟಾದವರಿಗೆ ಅಲ್ಲಿ ಓದ್ ಮಾಡಿ ಅವರ ಮೆಸೇಜ್ ಎಲ್ಲಿವರೆಗೆ ಹೋಗ್ತದೆ ಎಂಬುದು ಇದರಲ್ಲಿ ನಾವು ಕಾಣಬಹುದು. ಅದಕ್ಕೂ ನಾವು ಅವರಿಗೆ ಪೊಲೀಸ್ ಇಲಾಖೆಗೆ ಒಂದು ಅಭಿನಂದನೆ ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ತಕ್ಷಣ ಸಿಕ್ಕಿದೆಯಲ್ಲ ನೋಡಿ, ಇಲ್ಲದ್ರೆ ಮಗು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಮಾರಾಟ ಆಗಿ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಓಕೆ ಸರ್, ಮಾಹಿತಿಗಾಗಿ ಧನ್ಯವಾದಗಳು ಸರ್.